ಬ್ರಹ್ಮೋರ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಪ್ರಸಾದ್ ರಾಜ್ ಕಾಂಚನ್ ಬೂತ್ ಕಾರ್ಯಕರ್ತರ ಸಭೆ ಗುರುವಾರ ಬೆಳಿಗ್ಗೆ ನಡೆಯಿತು। ಈ ಸಂದರ್ಭ ಪ್ರಸಾದ್ ರಾಜ್ ಕಾಂಚನ್ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ, ಇಲ್ಲಿನ 24 ಗ್ರಾಮಗಳ 15 ಗ್ರಾಮ ಪಂಚಾಯಿತಿಯ 94 ಬೂತ್ಗಳಲ್ಲಿ ನೇಮಿಸಲಾದ ಕಾರ್ಯಕರ್ತರು ಪ್ರತಿ ಮನೆಯನ್ನು ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷ ಜನರಿಗೆ ನೀಡುವ ಗ್ಯಾರಂಟಿಯನ್ನು ಮನವರಿಕೆ ಮಾಡಬೇಕು। ಚುನಾವಣೆಯ ನಾಯಕತ್ವ ರೂಪಿಸಿಕೊಳ್ಳುವ ಅವಕಾಶವಿದ್ದು ಒಬ್ಬ ಕಾರ್ಯಕರ್ತ ಕೇವಲ 24 ಮತದಾರರನ್ನು ಭೇಟಿ ಮಾಡಿ ಮನೆ ಸೋಲಿಸುವಲ್ಲಿ ಗೆಲುವು ಸಾಧಿಸಬಹುದು ಎಂದರು। ಹೇರೂರು, ಹಂದಾಡಿ, ಕಂಬ್ರಗೋಡು, ಮಠಪಾಡಿಯ ಅನೇಕ ಕಾರ್ಯಕರ್ತರು ಭಾಗವಹಿಸಿ ಸಭೆಯಲ್ಲಿ ಗೆಲುವಿನ ಕುರಿತು ಮಾತನಾಡಬೇಕಾದ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದರು। ನಂತರ ಅವರು ಕುದ್ರಬೆಟ್ಟು ಶ್ರೀ ಭಬ್ಬುಸ್ವಾಮಿ ದೈವಸ್ಥಾನಕ್ಕೆ ಭೇಟಿ ನೀಡಿ ಗಂಧ ಪ್ರಸಾದ ಸ್ವೀಕರಿಸಿದರು। ಕೃಷ್ಣ ನಾನು ಪಕ್ಷಕ್ಕೆ ಸೇರಿದ ನಾಯಕನಾಗಿ ನಾನು 8 ವರ್ಷದಿಂದ ಪಕ್ಷಕ್ಕೆ ಕೆಲಸ ಮಾಡಿದ್ದೇನೆ। ಅದನ್ನು ನಾವು ನೀವು ಎನಿಸುವಂತೆ ಆದರೂ ನಾವು ಸುದ್ದಿ ಹೋಗಲಿಲ್ಲ ಅಂದರೆ ಆ ಖುಷಿ ಕೂಡ ಜಾಗ್ತದೆ, ಅದು ಕೂಡ ಜಾಗ್ತದೆ। ಅದು ನೀವು ಅರ್ಥ ಮಾಡ್ತೀವಿ। ಮನಸ್ತಾಪ, ಕಾಂಟ್ಯಾಕ್ಟ್ ಇಲ್ಲ ಆಗಿದ್ದಲ್ಲಿ ಎಲ್ಲ ಸಹಜ, ಎಲ್ಲ ಮಾಡಿದ್ರು ಬಿಜೆಪಿ ಸಿಕ್ಕಾಪಟ್ಟೆ ಆದರೆ ನಾವು ಹೊಸ ರೀತಿಯ ಒಂದು ಚಾಲೆಂಜಿಂಗ್ ನಾವು ಒಂದು ಇಲೆಕ್ಷನ್ ಹೇಗೆ ನಡೆಸಬೇಕು ಅಂತ ಟ್ರೈನ್ ಮಾಡೋದು, ಹೊಸ ಒಂದು ಪ್ಲಾಟ್ಫಾರ್ಮ್ ಬಂದಿದೆ ಹೇಗೆ ಮಾಡೋದು। ಕಾರ್ಯಕರ್ತರ ಲಿಸ್ಟ್ ಕೊಟ್ಟಿದೆ, ನಿಮಗೆ ಸಿಗ್ತದೆ ಕಾರ್ಯಕರ್ತರ ನೀವು 5 ಜನ ಇರುವುದು, ಆದರೆ ನಿಮ್ಮನ್ನು ಅಲ್ಲಿಂದ ಒಂದು 10 ಜನ ಸಿಗ್ತದೆ, 15 ಜನ ಒಂದು ಬೂತಲ್ಲಿ ಒಂದು ಸೈಜಬಲ್ ಅಮೌಂಟ್ ಆಯ್ತು ಎಲ್ಲರೂ ಅವರಿಗೆ ಡಿವೈಡ್ ಮಾಡಿ ಸ್ವಲ್ಪ ಡೈಲಿ ಮೀಟಿಂಗ್ ಬರ್ತಾರೆ ಅವರು ಕಾಂಗ್ರೆಸ್ ಟೋಟಲ್ ನಾವು ನೋಡಿದ್ವಿ 6,180 ಮತದಾರ ನಮ್ಮಲ್ಲಿ ಈಗ ಫಸ್ಟ್ಗೆ ನಾವು ಏನು ಆಲೋಚನೆ ಮಾಡಿದ್ದೇವೆ, ಈ 6,180 ಮತಗಳ ಕಾಂಗ್ರೆಸ್ಸಲ್ಲಿ ಎಷ್ಟು ಜನ ಕಾರ್ಯಕರ್ತರು ಅಲ್ಲಿ ಬೇಕು, ಈ ಮತವನ್ನು ನಮ್ಮ ಪಾರ್ಟಿಗೆ ಹಾಕಲಿಕ್ಕೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ। ನಾವು 1 ವರ್ಷದಿಂದ ಕಾಂಗ್ರೆಸ್ ಮೆಂಬರ್ಶಿಪ್ ಅಭಿಯಾನ ಇದನ್ನೆಲ್ಲ ಮಾಡಿದಂಥ ವಿಚಾರದಲ್ಲಿ ಸೊ ಇದರ ಪ್ರಕಾರ ನಾವು ಡಾಟಾ ತೆಗೆದಾಗ